ಇದು ದೇವಸ್ಥಾನದ ಮೇಲ್ಗಡೆ ಇಲ್ಲಿ ಎಲ್ಲ ಫೋಟೋ ತೆಗಿತಿದ್ದಾರೆ, ಹಾಗೆ ನಾವು ಸಹ ವಿಡಿಯೋ ಮಾಡ್ತಿದ್ದೇವೆ. ಯಾವ್ದು ಸಹ ವಿಡಿಯೋ ಕ್ಲೀನ್ ಬರುದಿಲ್ಲ ಮಾರಿ, ಹಿಮ ಬರುವುದರಿಂದ. ಬಿಸಿಲು ಬಂತು ಈಗ, ಜೋರು ಬಿಸಿಲು ಬಂತು ಅಲ್ಲ, ಫುಲ್ ಅದು ದೂರೆಲ್ಲ ಇದರಾಗಿ ಕಾಣ್ತದೆ. ಹೇಗಿತ್ತು ಮೇಲೆ ಎಲ್ಲ ಹೋಗಿ ಬಂದೆವು. ದೇವರ ದರ್ಶನ ಮಾತ್ರ ಸೂಪರ್ ಆಯ್ತು, ಅಷ್ಟೇನು ರಶ್ ಇರಲಿಲ್ಲ. ಹಾಗೆ ದೇವರನ್ನೆಲ್ಲ ನೋಡಿಕೊಂಡು ಇವಾಗ ಕೆಳಗೆ ಬಂದು ಒಂದು ಫೋಟೋ ಎಲ್ಲ ತೆಗಿತಿದ್ದೀವಿ. ಫೋಟೋ ಶೂಟಿಂಗ್ ಎಲ್ಲ ಆಗ್ತದೆ. ಆದರೆ ಮಂಜು ಮಾತ್ರ ಫುಲ್ಲು ಜೋರು ಮಂಜು ಉಂಟು. ಫುಲ್ ಏನ ಪುಣ್ಯಕ್ಕೆ ಮಳೆ ಬರುದಿಲ್ಲ, ಫುಲ್ಲು ಮಂಜು. ಇದೆಲ್ಲ ಸ್ಟಿಕ್ಕೆಲ್ಲ ಇದ್ರೆ ವಿಡಿಯೋ ತೆಗಿಲಿಕ್ಕೆ ಮಂಡ್ಯಕ್ಕೆ ಕ್ಲೀನ್ ಕಾಣ್ತದೆ. ಎಂತದ ಆಗ್ಲಿಲ್ಲ ನಿಮ್ಮದು? ಕೋಲ್ಡ್ ಉಂಟು ನೋಡಿ, ಇವನಿಗೆ ಜಾಕೆಟ್ ಹಾಕುವಂತ. ಮಹಾನ್ ಸೂಪರ್ ಕಾಣ್ತಾನೆ. ಕತ್ತಲೆ ಆಯ್ತು ಮಾರಿ, ಈಗ ಕತ್ತಲೆ ಆಯ್ತು, ಕಾಣುದಿಲ್ಲ ಅಂತ ಮೇಲೆ ಕೆಳಗೆಲ್ಲ. ದೇವಸ್ಥಾನವೇ ಕಾಣುದಿಲ್ಲ, ಮೇಲೆ ಕಾಣುದೇ ಇಲ್ಲ. ನಾನು ಮತ್ತು ಮಹಾನಿದ್ದೊಂದು ಸೆಲ್ಫಿ. ಚಳಿ ಚಳಿ ಚಳಿಗೆ ಮಹಾನಿಗೆ ಕೋಟ್ ಹಾಕಿದ್ದು. ಬಾರಿ ಚಳಿ ಸ್ಟಾರ್ಟ್ ಆಯ್ತು, ಫುಲ್ಲು ಮಂಜು ಮುಸುಕ್ತಾ ಉಂಟು. ಒಂದೊಂದು ಫೋಟೋ ಆಗ್ತಾ ಉಂಟು. ಹೇಗಿದೆ ಆ ತರ ಮಂಜು ಬರ್ತಾ ಉಂಟು, ಎಲ್ಲ ಮುಖ ಎಲ್ಲ ಒದ್ದೆ ಒದ್ದೆ ಆಗ್ತಾ ಉಂಟು. ಯಾರು ಕೆಳಗೆ ತೀರ್ಥಕೆರೆ. ತಲಕಾವೇರಿಯನ್ನು ತೋರಿಸಿದವರಿಗೆ ನೋಡಿ, ಅಲ್ಲಿ ಫುಲ್ಲು ಮಂಜು ಇಡೀ. ಅಲ್ಲಿ ಮೇಲ್ಗಡೆ ನೋಡಿ ಎಷ್ಟು ಸ್ಟೆಪ್ ಉಂಟು, ಎತ್ತೆಲ್ಲ ಉಂಟು ನೋಡ್ಬೋದು. ಆದರೆ ಯಾವುದು ಕಾಣುದಿಲ್ಲ. ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಉಂಟು, ಆದರೆ ಅದು ಈಗ ಮೇಲೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ. ಇಲ್ಲದ್ರೆ ನಾವು ಯಾವಾಗಲೂ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗ್ತಿತ್ತಂತೆ. ನನಗೆ ಗೊತ್ತಿಲ್ಲ, ನಾನು ಹೋಗ್ಲಿಲ್ಲ. ಇಲ್ಲಿ ಹೋದವನು ಇವನಿದ್ದಾನೆ, ಹಾಗೆ ಅವನು ಹೇಳಿದ ಈಗ ಮೇಲೆ ಹೋಗ್ಲಿಕ್ಕೆ ಯಾರನ್ಸ ಬಿಡುದಿಲ್ಲ ಅಂತ ಹೇಳಿ. ಅದರದ್ದು ದ್ವಾರ, ಅಲ್ಲಿ ದ್ವಾರ ಉಂಟು, ಅಲ್ಲಿಂದ ಮೇಲೆ ಹೋಗಿ. ಭಾರಿ ಖುಷಿ ಇಲ್ಲಿ. ಈ ಟೈಮ್ನಲ್ಲಿ ಮಳೆ ಬರುವ ಸಂದರ್ಭದ ಟೈಮ್ನಲ್ಲಿ ಬರಬೇಕು. ಹಾಗಾದ್ರೆ ಇಲ್ಲಿ ಇಡೀ ಫುಲ್ಲು ಮಂಜು ಮುಸುಕಿ ಒಂಥರ ಹಿಮ ಎಲ್ಲ ನಮ್ಮ ಮೇಲೆ ಬೀಳ್ತಾ ಇರ್ತದೆ. ಫುಲ್ಲು ಕೋಲ್ಡ್ 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 ಚಳಿ ಚಳಿ ಆಗ್ತಾ ಇರ್ತದೆ. ನೋಡಿ ಹೇಗೆ ಕಾಣ್ತದೆ ಅಂತ. ಫುಲ್ ಮಾತ್ರ ಆಚೆ ಈಚೆದ ಬೆಟ್ಟಗಳೆಲ್ಲ ಯಾವ್ದು ಕಾಣುದಿಲ್ಲ, ಫುಲ್ಲು
ಈಗ ದೇವಸ್ಥಾನ ಫುಲ್ ಕ್ಲೀನ್ ಆಗಿ ಕಾಣ್ತಾ ಉಂಟು. ಎಲ್ಲ ಮಂಜು ಎಲ್ಲ ಹೋಯ್ತಲ್ಲ. ಈಗ ನೋಡಿ ಜನ ಎಷ್ಟಿದ್ದಾರೆ ಅಂತ ಇಲ್ಲಿ ಸುತ್ತ ಎಲ್ಲ. ಇಲ್ಲಿಷ್ಟು, ಅಲ್ಲಿ ದ್ವಾರ, ಇದು ನಾವೆಲ್ಲ ಫೋಟೋ. ಓ ವಾಪಸ್ ಬರ್ತಾ ಉಂಟು ಮರ ಮಂಜು. ಒಂದು ಫೋಟೋ ತೆಗೆಯುವ ಅಂತ ಎಲ್ಲ ನೋಡುವಾಗ ವಾಪಸ್ ಬಂದಾಯ್ತು ಮಂಜು. ಹಾ ಆಯ್ತು, ಪುಳಿಯೋಗರೆ ತಿನ್ನು. ನಮ್ಮ ಭಾಗಮಂಡಲದ್ದು ಪ್ರಯಾಣ ಇಲ್ಲಿಗೆ ಮುಗಿಯಿತು. ದೇವಸ್ಥಾನದಿಂದ ಈಗಾಗಲೇ ನಾವು ಹೊರಡ್ತಿದ್ದೇವೆ. ಆಯ್ತು ಇಲ್ಲಿಗ ಕಾರಿಗೆ ಪಾರ್ಕಿಂಗ್ ಎಲ್ಲ ಇಲ್ಲಿಗೆ ಬರಬೇಕು. ನಾವು ಇಲ್ಲಿ ಪಾರ್ಕಿಂಗ್ ಸಿಕ್ಕಿದರೆ ನಮಗೆ ಇಲ್ಲಿಂದ ನಡೀಲಿಕ್ಕೆ ಅಷ್ಟು ಸಿಕ್ಲಿಲ್ಲ. ನೋಡಿ ಎಷ್ಟು ಜನ ಇಲ್ಲೆಲ್ಲ ಗಾಡಿ ಇಟ್ಟಿದ್ದಾರೆ. ಎಂತ ಗಾಡಿ ಇದ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಈ ಮಂಜು ಬರುದಲ್ಲಿ. ನೋಡಿ ಇಲ್ಲಿ ದ್ವಾರ ನೋಡ್ಬೋದು. ಈಗ ತಲಕಾವೇರಿಯಿಂದ ನಾವೀಗ ಹೊರಡ್ತಿದ್ದೇವೆ. ಇನ್ನು ನೆಕ್ಸ್ಟ್ ಈಗ ಭಾಗಮಂಡಲದಿಂದ ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳಿ ಟೈಮ್ ನೋಡಿ ಅಲ್ಲಿಂದ ನಂತರ ನಾವು ಹೊರಡ್ಬೇಕಷ್ಟೇ. ಊಟ ಈಗ ಭಾಗಮಂಡಲದಲ್ಲಿ ಊಟ ಉಂಟಾ ಅಂತ ನೋಡಿ. ಆಗ ಬೇಲಿಗೆ ತಿಂಡಿ ತಿನ್ಲಿಕ್ಕೆ ಗೊತ್ತಿರ್ಲಿಲ್ಲ. ನಮ್ಮ ಕಾರ್ ಇಲ್ಲಿ ಬಂತು ನೋಡಿ. ಇವ್ರ ಕಾರ್ ಹತ್ರ ಮೊದಲೇ ಬಂದಾಯ್ತು. ಇದು ಲಾಸ್ಟ್ ಇದ್ದು ಪುಳಿಯೋಗರೆದ್ದು ನೋಡದು ಇದು ಬೀಳುದು ನೋಡಂತೆ ಮಂಜು. ಓ ಈಗ ಕಾಣುದೇ ಇಲ್ಲ ಫುಲ್ಲು. ಹೌದು ಹಾಗೆ ಆಗಿದೆ.